ಭಾರತದ ಪ್ರಸಿದ್ಧ ಮಾಜಿ ಈಜುತಾರೆ ಪದ್ಮಶ್ರೀ ವಿಜೇತೆ ಬುಲಾ ಚೌಧರಿ ಅವರ ಮನೆಯಿಂದ ಅವರು ಗೆದ್ದಿದ್ದ ಎಲ್ಲಾ ಪದಕಗಳು ಮತ್ತು ಟ್ರೋಫಿ ಮೊಮೆಂಟೋ ಮೊದಲಾದವನ್ನೆಲ್ಲ ಕದ್ದೊಯ್ದಿದ್ದಾರೆ. ಸದ್ಯ ಕೋಲ್ಕತ್ತಾದಲ್ಲಿರುವ ಬುಲಾ ಚೌಧರಿಯವರ ಮನೆ ಹೂಗ್ಲಿ ಜಿಲ್ಲೆಯಲ್ಲಿದೆ. ಅಲ್ಲಿ ಕಳ್ಳತನವಾಗಿದೆ. ಗಳಿಸಿದ್ದೆಲ್ಲವನ್ನ ಕದ್ದುಕೊಂಡು ಹೋಗಿದ್ದಾರೆ ಎಂದು ಬುಲಾ ಚೌಧರಿ ಕಣ್ಣೀರು ಹಾಕಿದ್ದಾರೆ. ಕದ್ದ ವಸ್ತುಗಳಲ್ಲಿ ಎಸ್ಎಎಎಫ್ ಈಜುಕೂಟಗಳಲ್ಲಿ ಗೆದ್ದು 6 ಬಂಗಾರದ ಪದಕಗಳು, ಪದ್ಮಶ್ರೀ ವಿಶೇಷ ಫಲಕ ಎಲ್ಲವೂ ಸೇರಿದೆ. ನನ್ನ ಜೀವಿತಾವಧಿಯ ಸಾಧನೆಯ ಎಲ್ಲವನ್ನ ಇಲ್ಲದಂತೆ ಮಾಡಿದ್ದಾರೆ. ಅರ್ಜುನ ಪ್ರಶಸ್ತಿ ಮತ್ತು ತೇನ್ಸಿಂಗ್ ನೋರ್ಗೆ ಮೆಡಲ್ಗಳ ಹೊರತಾಗಿ ಬೇರೆಲ್ಲವನ್ನ ಹೊತ್ತೊಯ್ದಿದ್ದಾರೆ. ಆಕೆಯ ಹಿಂದ್ ಮೋಟಾರ್ ಮನೆಯಲ್ಲಿ ಇದು ಕಳ್ಳತನ 2ನೆಯ ಬಾರಿ ನಡೆದಿದೆ. ಬುಲಾ ಅವರು 15 ದಿನಕ್ಕೊಮ್ಮೆ ಮನೆಗೆ ಹೋಗುತ್ತಿದ್ದು, ಮನೆ ಬೀಗ ಹಾಕಿಡಲಾಗಿತ್ತು. ಹತ್ತಿರದಲ್ಲಿ ಬುಲಾ ಚೌಧರಿಯವರ ಹಿರಿಯರ ಮನೆ ಇದ್ದು, ಅದನ್ನ ಬುಲಾರ ಅಣ್ಣ ನಿರ್ವಹಿಸುತ್ತಿದ್ದಾರೆ. ಅವರು ಬಂದು ಹೋಗುತ್ತಿದ್ದರೂ ಈ ಕಳ್ಳತನ ಆಗಿದೆ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.